ಉಡುಪಿಯ ಮೂಡುಪೆರಂಪಳ್ಳಿಯಲ್ಲಿ ಬಾಲ್ಯ ವಿವಾಹ ಪ್ರಕರಣ ಬೆಳಕಿಗೆ ಬಂದಿದೆ. ವಿವಿಧ ಇಲಾಖಾಧಿಕಾರಿಗಳ ತಂಡ ಬೆಳ್ಳಂಬೆಳಿಗ್ಗೆ ಮನೆಗೆ ದಾಳಿ ನಡೆಸಿ ಬಾಲ್ಯ ವಿವಾಹವನ್ನು ತಡೆದಿದ್ದಾರೆ. ಮೀನುಗಾರ ಕುಟುಂಬವೊಂದು 3 ಹೆಣ್ಣು ಮಕ್ಕಳಲ್ಲಿ ಮೊದಲನೆಯ ಬಾಲಕಿಯನ್ನ ತುರ್ತಾಗಿ ಮದುವೆ ಮಾಡಿಸಲು ಮುಂದಾಗಿರುವ ಬಗ್ಗೆ ಖಚಿತ ಮಾಹಿತಿ ಪಡೆದ ಅಧಿಕಾರಿಗಳು ಬಾಲಕಿ ಮನೆಗೆ ದಾಳಿ ನಡೆಸಿ ಮನೆಯವರ ಮನವೊಲಿಸಿ ಮದುವೆಯನ್ನ ನಿಲ್ಲಿಸಿದ್ದಾರೆ. ಹುಡುಗ ರಾಘು ಮಲ್ಪೆಯಲ್ಲಿ ಮೀನುಗಾರಿಕೆ ವೃತ್ತಿ ನಡೆಸುತ್ತಿದ್ದಾನೆ. ಈ ಹುಡುಗನ ಮನೆಯವರು ಮೀನುಗಾರರಾದ ಹುಡುಗಿ ತಂದೆಯೊಂದಿಗೆ ಮದುವೆ ಮಾತುಕತೆ ನಡೆಸಿ ಮದುವೆ ನಡೆಸುವ ನಿರ್ಧಾರಕ್ಕೆ ಬಂದಿದ್ರು. ಅದರಂತೆ ಮೂಡುಪೆರಂಪಳ್ಳಿಯ ಶ್ರೀಶಾ ಭಟ್ ಮನೆಯಲ್ಲಿ 16 ವರ್ಷದ ಬಾಲಕಿ ಹಾಗೂ ಸುಮಾರು 30 ವರ್ಷದ ರಾಘು ಜೊತೆ ಮದುವೆ ನಡೆಯಬೇಕಿತ್ತು. ಕೂಡಲೇ ತಹಶೀಲ್ದಾರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಮಕ್ಕಳ ರಕ್ಷಣಾ ಘಟಕ, ಮಣಿಪಾಲ ಪೊಲೀಸರು ಬಾಲಕಿ ಮನೆಗೆ ದಾಳಿ ನಡೆಸಿ ಮದುವೆಯನ್ನ ನಿಲ್ಲಿಸಿದ್ದಾರೆ. ಬಾಲ್ಯ ವಿವಾಹ ಅಪರಾಧ ಎನ್ನುವುದೇ ಬಾಲಕಿಯ ಪೋಷಕರಿಗೆ ತಿಳಿದಿಲ್ಲ ಎನ್ನುವುದೇ ವಿಪರ್ಯಾಸ.